ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ದೇಶಕ ಪುನಃ ಕರಿದುಪೋಯಿನ ಯೋಧರಿನ ನೆಂಪು ಮಲ್ತೊನ್ನ ಕೊಳಲ ನೆಂಪುದ ತಾಣ ಅಭಿವೃದ್ಧಿ ಮಲ್ಪನವು ಭಾಗ್ಯ ಅಂದು ಪಂಡಿನ ಕೇಂದ್ರ ರೈಲು ಖಾತೆ ಮಂತ್ರಿ ವಿ ಸೋಮಣ್ಣ ಅಭಿವೃದ್ಧಿಗಾರನ ಒಂಜಿ ತಿಂಗೊಲ್ದ ಸಂಬಳ ಕುರ್ಪನ ಘೋಷಣೆ ಮಲ್ದೆರ ಕದ್ರಗುಡ್ಡದ ಯೋಧರನ ಕೊಳಲ ನೆಂಪುದ ತಾಣ ಅಭಿವೃದ್ಧಿ ಕಾರ್ಯಗೂ ಚಾಲನೆ ಕೊಡ್ದು ಆರು ಪಾತಿರಿಯರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ 32ನೇ ಕದ್ರ ಬಡಕಾಯಿ ವಾರ್ಡುಡುಪುನ ಕೊಳಲ ನೆಂಪುದ ತಾಣದ ಅಭಿವೃದ್ಧಿಗಾದ ಕುಡ್ಲ ತನಕಾಯಿ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತ್ರನ ವಿಶೇಷ ಅನುದಾನಡು 25 ಲಕ್ಷ ರೂಪಾಯಿ ಬಿಡುಗಡೆ ಆದಿತ್ತದ ಕಾಮಗಾರಿಗೆ ಚಾಲನೆ ಕೊರ್ಪನ ಕಾರ್ಯಕ್ರಮ ಬುಧವಾರ ಕಾಂಡ ಕದ್ರಗುಡ್ಡದ ಕೊಳಲ ನೆಂಪುದ ತಾಣಡು ನಡೆತಂಡ ಕೇಂದ್ರ ರೈಲು ಖಾತೆ ಮಂತ್ರಿ ವಿ ಸೋಮಣ್ಣ ಅಭಿವೃದ್ಧಿ ಕಾರ್ಯಗೂ ಚಾಲನೆ ಕೊರಿಯರು. ಈ ಪೊರ್ತುಡು ಸೋಮಣ್ಣ ಪಾತಿಡ್ದು ದೇಶ ಕಾಪುನ ಕೊಳಲುಡು ಕರಿದುಪೋಯಿನ ಯೋಧರನ ನೆಂಪುಗಾದ ಕಟ್ಟಿದಿನ ಕೊಳಲ ನೆಂಪುದ ತಾಣು ನಿತ್ಯ ಅಭಿವೃದ್ಧಿ ಮಲ್ಪನ ಭಾಗ್ಯ ಈ ಭಾಗದ ಜನ ಪ್ರತಿನಿಧಿಗಳಿಗೆ ದಿಕ್ಕಿನ ಪುಣ್ಯದ ಕಾರ್ಯ ಮುಲ್ಪ ನಮ್ಮ ಪೊರ್ತುಡು ಎಂಚಿನ ಆತನ ಪನ್ಪನೆಡ್ದು ಈ ಪುಣ್ಯದ ಕಾರ್ಯ ನಮ್ಮಡ್ದು ಆತಂಡು ಪನ್ಪಿನವೇ ಪೆರ್ಮೆ ಎಂದೇ ಕಾದು ಶಾಸಕರು ಈ ತೊರ್ತಿಗೆ 25 ಲಕ್ಷ ರೂಪಾಯಿ ವಿಶೇಷ ಅನುದಾನ ಕೊಡ್ತಾರೆ. ಊರಿನ ಖರ್ಚಿನ ಕುಡ್ಲ ಮಹಾನಗರ ಪಾಲಿಕೆ ದಿಂಚವನ ಭರವಸೆ ಕೊಡ್ತುಂಡು ತಾನು ಎನ್ನ ವೈಯಕ್ತಿಕ ಒಂಜಿ ತಿಂಗೊಲ್ದ ಸಂಬಳ 1 ಲಕ್ಷ ರೂಪಾಯಿ ಕೊರ್ಪೆ ಎಂದು ಘೋಷಣೆ ಮಲ್ತೇರ. ಈ ಪೊರ್ತುಡು ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ ಅರನ 1 ತಿಂಗೊಲ್ದ ಸಂಬಳ ಕೊರ್ಪೆ ಎಂದು ಘೋಷಣೆ ಮಲ್ತೇರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ ಕಾಮತ್, ಮೇಯರ್ ಸುಧೀರ್ ಶೆಟ್ಟಿ, ಮಹಾನಗರ ಪಾಲಿಕೆ ಸದಸ್ಯರು ಶಕೀಲಾ ಕಾವ, ದುಂಬುದ ಸೈನಿಕರನ ಸಂಘದ ಗುರುಕಾರ್ಯರು ಶ್ರೀಕಾಂತ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರ. ಯಾವ ಜಿಲ್ಲೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳನ್ನು ನಾನು ಪ್ರಾಯಶಃ ಕೆಲವು ಬಿಜಾಪುರ ಬೆಳಗಾಮನ್ನು ಹೊರತುಪಡಿಸಿದ್ರೆ ಇದು 3ನೇದು ಅಂತ ಕಾಣಿಸ್ತದೆ. ಹಾಗಾಗಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರ. ಮಾಪ ಅವರು ಹೇಳಿದ್ರು ನಾವೆಲ್ಲವನ್ನು ನಾವೇ ಬಳಸ್ತೀವಿ ಅಂತ. ತುಂಬ ಒಳ್ಳೆಯ ಕೆಲಸ. ನಾನು ನನ್ನ ಶಾಸಕರ ನನ್ನ MP ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ. ನಾನು ವೈಯಕ್ತಿಕವಾದ ಒಂದು ತಿಂಗಳ ವೇತನವನ್ನು 1 ಲಕ್ಷ ರೂಪಾಯಿನ ನಾನು ನಾಳೆ ನಾಡಿದ್ರೆ ಚೆಕ್ಕನ್ನು ನಾನು ಚೌಟಾವಸ್ಥೆಯಲ್ಲಿ ಕಳಿಸ್ಕೊಡ್ತೀನಿ. ಇದನ್ನು ಮಾಡುವಾಗ ಯಾರೋ ಅನಿರೀಕ್ಷಿತವಾಗಿ ಸಾವನ್ನಪ್ತಾರೆ. 4 ವರ್ಷ 5 ವರ್ಷ ಆಗಿರ್ತದೆ ಮದುವೆ ಆಗಿ, ಕೆಲವರು ಮದುವೆ ಫಿಕ್ಸ್ ಆಗಿ 1 ವರ್ಷ 2 ವರ್ಷ ಆಗಿರ್ತದೆ. ಅಂಥ ಅನೇಕ ಮಕ್ಕಳು ಅಂಥ ಕುಟುಂಬಗಳು ಇನ್ನೂ ಕೂಡ ತೊಳಲಾಟದಲ್ಲಿ ಇರ್ತಕ್ಕಂಥದ್ದನ್ನು ನಾನು ಕೂಡ ಸುಮಾರು ವರ್ಷಗಳ ಕಾಲ ಮಂತ್ರಿಯಾಗಿಯೂ ಕೂಡ ಇನ್ಚಾರ್ಜ್ ಮಂತ್ರಿ ಆಗಿದ್ದೆ ಮಂಜಣ್ಣ ಪಟೇಲ್ ಗೌರ್ಮೆಂಟಲ್ಲಿ. ಖುರ್ಷಿದ್ ಅಲಂ ಖಾನ್ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಗವರ್ನರ್ ಇದ್ದರು. ಸಚ್ ಎ ಗ್ರೇಟೆಸ್ಟ್ ಮ್ಯಾನ್ ಇನ್ ಸೊಸೈಟಿ. ಅವ್ರ ಕಾಲದಲ್ಲಿ ನನಗೆ ಅವರು ಎಷ್ಟು ಮಟ್ಟಿಗೆ ಮುಖ ಇದನ್ನು ಈ ಥರ ಬದ್ಧತೆಯನ್ನು ತೋರಿಸಿದ್ರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಒಳ್ಳೆಯ ಕೆಲಸ. ಇನ್ನೂ ಸ್ವಲ್ಪ ಜಾಗ ಕೇಳಿದ್ದೀರ, ದಯಮಾಡಿ ಮಂಜಣ್ಣ ನಾವು ಹೇಳಿ ಮಾಡಿಸ್ಕೊಡಿ. ಇದು ಯಾರಿಗೋಸ್ಕರಲೂ ಅಲ್ಲ, ದೇಶಕ್ಕೋಸ್ಕರವಾಗಿ ಏನೂ ತಪ್ಪು ಮಾಡಿದ್ದೀರ. ದೇಶಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೊಂಡಂಥ ಆ ಪುಣ್ಯಾತ್ಮರ ಕುಟುಂಬಗಳು ಇಲ್ಲಿ ಬಂದಾಗ ಅಟ್ಲೀಸ್ಟು ಅವ್ರಿಗೂ ಸಮಾಧಾನ ಆಗ್ತದೆ. ಅವರ ಸ್ವಂತ ಬಂಧು ಬಳಗದವ್ರಿಗೂ ಕೂಡ ಆತ್ಮೀಯತೆ ಬೆಳೀತದೆ. ದಯಮಾಡಿ ಇದೊಂದು ಒಳ್ಳೆಯ ಕೆಲಸ. ಕಾಮತ್ರೆ ಇಂಥ ಕೆಲಸಗಳನ್ನು ಮಾಡುವಾಗ ವಿಶಾಲವಾದ ಮನೋಭಾವನೆ ಇದೆ. ದೇವರು ಒಳ್ಳೇದು ಮಾಡಲಿ. ಒಳ್ಳೆಯ MP ಇದ್ದಾರೆ, ನೀವೆಲ್ಲ ಒಟ್ಟಿಗೆ ಸೇರಿ ಇದನ್ನು ಮಾಡ್ತಾಯಿದ್ದೀರಿ. ಭಗವಂತ ಒಳ್ಳೇದು ಮಾಡಲಿ. ಇದನ್ನು ಇಷ್ಟಕ್ಕೆ ನಿಲ್ಲಿಸಬೇಡಿ. ದುಡ್ಲಿಲ್ಲ ಅಂತ ಅಂದ್ಬಿಟ್ಟು 5-6 ವರ್ಷ ಎಳಿಬೇಡಿ. ಮಾಪೂರ್ರೆ ನಿಮ್ಮ ಅವಧಿ 1 ವರ್ಷ. 1 ವರ್ಷ ಎಷ್ಟು? 1 ವರ್ಷ ಆಯ್ತು. ಹೌದಾ? ಆ 2 ತಿಂಗಳು ಮುಗಿಸಿ ನಾನು ನಾಳೆ ನನ್ನ ಚೆಕ್ಕನ್ನು ಕಳಿಸ್ತೀನಿ. ಎಲ್ಲ ಮಾಡಿ ಇದನ್ನು ಓಪನ್ ಮಾಡಿ. ನಮ್ಮ ಕಾಲದಲ್ಲಿ ಏನು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಪವಿತ್ರವಾದ ಕೆಲಸಗಳು ಸಿಗೋದು ಭಾರಿ ಕಷ್ಟ. ಯಾರ್ದೋ ಒಂದು ಪೂರ್ವಜನ್ಮದ ಪುಣ್ಯ ನಿಮ್ಗೆ ಅವಕಾಶ ಸಿಕ್ಕಿದೆ, ಮಾಡ್ತಾಯಿದ್ದೀರಿ. ಮಾಡಿ, ಭಗವಂತ ಒಳ್ಳೇದು ಮಾಡಿ. ಒಡಿಪು ಜಿಲ್ಲೆದೊರ್ಮೆಡು ಭಾರಿ ಬರ್ಸಬತ್ತದ ಸ್ವರ್ಣ ಸೀತ ಸೌಪರ್ಣಿಕ ಸುದೆಕಲು ದಿಂಜದು ಪರಿತೊಂದುಲ್ಲ. ಕುಂದಾಪುರ ಕೋಟದ ಸುತ್ತುಡು ಸಂಸದರ ಕೋಟಾ ಶ್ರೀನಿವಾಸ ಪೂಜಾರಿ, ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪರಿಹಾರ ಬಕ ರಕ್ಷಣಾ ಕಾರ್ಯಲೆಗ್ ಮಾರ್ಗದರ್ಶನ ಕೊಡ್ತೇರ. ಒಡಿಪು ಜಿಲ್ಲೆದೊರ್ಮೇಡು ಭಾರಿ ಬರ್ಸಬತ್ತದ ತಗ್ಗು ಜಾಕೆಲೆಡ್ ಬೊಲ್ಲ ತಮಿಳ್ದಂಡ ಸುದೆಕ್ಲನ ಬರಿಟ್ಟು ದುಂಬತ್ತ ಜಾಗೃತಿ ಕ್ರಮಕ್ಕೂ ಸೂಚನೆ ಕೊಡ್ತುಂಡು. ಒಡಿಪುದ ಉಪ್ಪೂರು ಬ್ರಹ್ಮಾವರ ಕುಂದಾಪುರ ಹೆಬ್ರಿ ಭಾಗಲೆಡ್ ಹೆಚ್ಚ ಬರ್ಸ ಬೂರ್ದುಂಡು. ಬೊಲ್ಲದ ನೀರದವರ ಪಾಕ ಇಲ್ಲು ಕಟ್ಟೋಣ ಸುತ್ತಮುತ್ತಡ ನೀರು ಇರ್ಕದಂಡ ತೋಟ ಕಂಡ ನೀರಡು ಮುರ್ಕುದುಂಡು. ಜಿಲ್ಲದ ಸ್ವರ್ಣ ಸೀತಾ ಸೌಪರ್ಣಿಕ ಸುದೆಕಲು ದಿಂಜಿದ ಪರಿತೊಂದುಂಡು. ಬ್ರಹ್ಮಾವರ ಕುಂದಾಪುರ ಬೈಂದೂರು ನಾವುಂದ ಇಂಚಿತ್ತಿ ಊರುಲೆಡ್ ಬೊಲ್ಲ ಬೈದಂಡ. ನಾವುಂದ ಸಾಲ್ಬುಡ ಬಡಾಕೆರೆ ಭಾಗಲೆಡ್ ಪತ್ತಡದಲ ಹೆಚ್ಚ ಇಲ್ಲಲ್ದಕ್ಲಿಗ್
ಪಿದೈ ಪರಂದಿನಂಚ ಆತಂಡ ಬಡಾಕೆರೆ ಭಾಗಡು ಭಾರಿ ಕೃಷಿ ಭೂಮಿ ನೀರಡು ಮುರ್ಕುದಂಡ ನಾವುಂದ ಭಾಗಡು ಬೊಲ್ಲುಡು ಉಚ್ಚು ಇಲ್ಲ ಬಾಕಿಲಿಗೆ ಬರ್ತಿನ ಸಂಗತಿಲ ನಡತದಂಡ ಗ್ರಾಮದಕ್ಲು ಅಗತ್ಯ ಸೊತ್ತುಲೆಗ ನಗರಗು ಪೋಯರೆ ಓಡ ಪತ್ತುನಂಚ ಆತಂಡ ಬನ್ನಾಡಿ ಬೇಲೂರು ಕೋಟ ಸುತ್ತಡು ಸಂಸದರ ಕೋಟ ಶ್ರೀನಿವಾಸ ಪೂಜಾರಿ ಜಿಲ್ಲಾಧಿಕಾರಿ ವಿದ್ಯಾ ಕುಮಾರಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್ ಜಾಗಿಲಿಗೂ ಹೋದು ಪರಿಹಾರ ಬೊಕ್ಕ ರಕ್ಷಣಾ ಕಾರ್ಯಡು ಮಾರ್ಗದರ್ಶನ ಕುರಿಯರ ಬೇಲೂರು ದೇಲಟ್ಟು ಭಾಗಡು ಸುತ್ತ ಬೊಲ್ಲ ಇತ್ತದ ಅಪಾಯಡುತ್ತಿನ ಇಲ್ಲದಕ್ಲಿನ ಅಗ್ನಿಶಾಮಕ ದಳದಕ್ಲು ಎತ್ತರದ ಜಾಗೆ ಕೊನಪನ ಕಾರ್ಯಾಚರಣೆ ನಡಪಾಯಿರ ಬೊಲ್ಲುರ್ದು ಜೀವ ನಷ್ಟ ಆವಂದಿನಂಚ ಜಾಗೃತಿ ವಹಿಸರೆ ಜಿಲ್ಲಾಧಿಕಾರಿ ಅಧಿಕಾರಿಲೆಗ್ ಸೂಚನೆ ಕೊರಿಯರ ಜನಕುಲು ಸತ ಜಾಗೃತಿ ಡುಪ್ಪರೆ ಭಿನ್ನೈ ತುಂಡ್ಯರ ಮೀನುಗಾರರು ಕಡಲಿಗೆ ಜಪ್ಪಂದಿನಂಚ ಸೂಚನೆ ಕೊಡ್ತುಂಡು. ನಿನ್ನೆ ರಾತ್ರಿ ಮತ್ತು ನಿನ್ನೆ ಹಗಲೊತ್ತು ತುಂಬ ಮಳೆ ಸುರಿದಿದೆ. ಕೆಲವು ನಮಗೆ ಮಳೆ ಕೇಂದ್ರಗಳಲ್ಲಿ 200 mm ಜಾಸ್ತಿ ಮಳೆ ಆಗಿರೋದು ಕಂಡು ಬಂದಿದೆ. ಅದರಿಂದಾಗಿ ಒಟ್ಟಾರೆಯಾಗಿ ಹರಿಯುವ ನೀರು ಎಲ್ಲ ಕಡೆ ಸ್ವಲ್ಪ ತಡೆಯಾಗಿ ಪ್ರವಾಹ ಬಂದಾಗೆ ಆಗಿದೆ. ಈಗ ಅಂಥ ಕಡೆ ಲೋ ಲೈಯಿಂಗ್ ಏರಿಯಾದಲ್ಲಿ ಯಾರ ಮನೆಗಳಿದೆ ಆ ಮನೆಗಳಿಂದ ಅವರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋಕ್ಕೆ ಕಂದಾಯ ಇಲಾಖೆ ಕ್ರಮ ತಗೊಳ್ತಾ ಇದೆ. ಇಮಿಡಿಯೇಟ್ ಅವರನ್ನು ಶಿಫ್ಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಆದರೆ ಕೆಲವು ಕಡೆ ರಸ್ತೆಗಳು ಬಂದಾಗಿದೆ. ರಸ್ತೆಗಳ ಹೈಟ್ ಕಡಿಮೆ ಇರೋದ್ರಿಂದಾಗಿ ಪ್ರವಾಹ ಬಂದ ತಕ್ಷಣ ಅಂಥ ರಸ್ತೆಗಳನ್ನೀಗ ಪರಿಶೀಲನೆ ಮಾಡಿ ಬ್ಲಾಕ್ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ಮಳೆ ಮನೆಗೆ ನುಗ್ಗಿದಂಥ ಮಳೆ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ಅಥವಾ ಏನೇ ತೊಂದರೆ ಆದರೆ ಖಂಡಿತ ತಿಳಿಸಿ. ನಮ್ಮ ಕಾಳಜಿ ಕೇಂದ್ರದಲ್ಲಿ ತಾತ್ಕಾಲಿಕವಾಗಿ ಆಶ್ರಯ ಪಡೆಯುವುದಕ್ಕೆ ಅವಕಾಶ ಇದೆ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಒಡಿಪೋ ಅಂಬಲಪಾಡಿಡು ಇಲ್ಲು ಪೊತ್ತುದು ಜೋರ್ದ ಪೆಟ್ಟಾದ ಆಸ್ಪತ್ರೆಡಿತ್ತಿನ ಅಶ್ವಿನಿ ಶೆಟ್ಟಿ ಮರ್ದು ಪಲಿಪಂದೆ ತಿಡ್ದೇರು. ಇಲ್ಲಲ್ದೆ ಯಜಮಾನೆ ಉದ್ಯಮಿ ರಮಾನಂದ ಶೆಟ್ಟಿ ಇಲ್ಲು ಪೊತ್ತುದು ಪೋಯಿನ ದಿನನೇ ತಿಡ್ದು 20 ಜೋಕುಲು ಬಚಾವಾದಿತ್ತೇರು. ಒಡಿಪೋ ಅಂಬಲಪಾಡಿಡು ಉದ್ಯಮಿ ರಮಾನಂದ ಶೆಟ್ಟಿ ಪನ್ಪುನರ್ನ ಇಲ್ಲಗ ಸೂಪತದ ಉಲೈಡಿ ಪೊತ್ತುದು ಪೋಯಿನಾನಿ ಸೋಮವಾರ ಇಲ್ಲಲ್ದ ಯಜಮಾನೆ ರಮಾನಂದ ಶೆಟ್ಟಿ ಜೀವ ಕಳೆ ಬಂದೆರ. ಜೋರ್ದ ಪೆಟ್ಟಾದ ಆಸ್ಪತ್ರೆಡಿತ್ತಿನರನ ಬಡಿದು ಅಂಗರ ತೀರಿಯರ. ಅಂಬಲಪಾಡಿಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡಪಾವಂದಿತ್ತಿನ ರಮಾನಂದ ಶೆಟ್ಟಿಯರ್ನ ಬಡಿದು ಅಶ್ವಿನಿ ಶೆಟ್ಟಿ ಬಿಜೆಪಿ ಯುವ ಮೋರ್ಚಾದ ಗುರ್ಕಾಡ್ದಿ ಆದಿತ್ಯರ. ಸಾಮಾಜಿಕ ಜಾಲತಾಣಡು ಕಾರ್ಯಡಿತ್ತಿನ ಅಶ್ವಿನಿ ಶೆಟ್ಟಿಯರೆಗೆ ಸಾರಗಟ್ಲೆ ಅಭಿಮಾನಿಲಿತ್ತೆರ. ಅಶ್ವಿನಿ ಶೆಟ್ಟಿ 2017 ಅರೆನ ಇನ್ಸ್ಟಾಗ್ರಾಮ್ ಕ್ಯಾಬೋಸ್ ಬಳ್ಳಾಲ್ಸ್ ಪನ್ಪನ ಪೇಜಡು ಪಟ್ಟೊನ್ನ ಇಸೆಯ ಇತ್ತೆ ಭಾರಿ ಸುದ್ದಿ ಆತಂಡ. ಸೈಪು ನಡೆಮುಟ್ಟ ಯಾಲ್ನ ಇರ್ಲ ಒಟ್ಟುಗುಪ್ಪು ಅಂದು ಕಂಡನಿಯನ ಒಟ್ಟುಗುಪ್ಪುನ ಪಟ ಇನ್ಸ್ಟಾಗ್ರಾಮ್ ಪೇಜಡು ಪಾಡ್ದಿತ್ತೆರ. ಇತ್ತೆ ಕಂಡನೆ ಬಿಡಿದಿರುವೆರ್ಲ ಒಟ್ಟುಗು ಈ ಲೋಕ ಬಿಡ್ದು ಪಾತೆರ ನಿಜ ಆತಂಡ. ಸಾಮಾಜಿಕ ಜಾಲತಾಣಡು ಧಾರ್ಮಿಕ ಆಚರಣೆ ಬೊಕ್ಕ ಹಿಂದೂ ಧರ್ಮದ ಮುಖ್ಯ ಆಚರಣೆದ ಬಗೆಟ್ ಮಾಹಿತಿ ಕೊರೊಂದು ಜನ ಮೆಚ್ಚುಗೆ ಪಡೆದಿತ್ತೆರ. ಅಶ್ವಿನಿ ಶೆಟ್ಟಿ ತೀರ್ನ ಬಗೆಟ್ ಬಿಜೆಪಿ ರಾಜ್ಯ ಗುರ್ಕಾರ್ಯರು BY ವಿಜಯೇಂದ್ರ ಸೇರ್ನಂಚ ನಾಯಕರು ಬೇಜಾರು ತೆರಿಪಾದಿರು. ಸಿನಿಮಾ ತಯಾರು ಮಲ್ಪುನ ಹಿರಿಯರು ಸಾಹಿತಿ ಬೊಕ್ಕ ರಂಗ ನಿರ್ದೇಶಕರು ಸದಾನಂದ ಸುವರ್ಣ ಅಂಗಾರ ತೀರಿಯರು ಅರೆಗೆ 92 ವರ್ಷ ಪ್ರಾಯ ದಂಗದಿತ್ತಂಡ. ಗುಡ್ಡೆದ ಭೂತ ಧಾರಾವಾಹಿಡ್ದು ರೈಸಿದಿನ ಸದಾನಂದ ಸುವರ್ಣರು ತಯಾರು ಮಲ್ತಿದಿನ ಘಟಶ್ರಾದ್ದ ಸಿನಿಮಾಗೂ ಸ್ವರ್ಣಕಮಲ ಪ್ರಶಸ್ತಿ ಸಂದದಂಡ. 92 ವರ್ಷ ಪ್ರಾಯಡು ಅಂಗಾರ ಕರಿದು ಪೋಯಿನ ಸದಾನಂದ ಸುವರ್ಣರು ಒರಿ ಬಿಡ್ಸೆ ಸಿನಿಮಾ ತಯಾರು ಮಲ್ಪನಾರ. ಮುಲ್ಕಿ ಮೂಲದಾರು ಕನ್ನಡ ರಂಗಭೂಮಿಡು ಪಾಕ ವರ್ಷ ಸೇವೆ ಸಂದಾದರ. ಧರ್ಮಚಕ್ರ, ಸುಳ್ಳಿ, ಡೊಂಕುಬಾಲದ ನಾಯಕರು, ಕೋರ್ಟ್ ಮಾರ್ಷಲ್, ಉರುಳು ಇಂಚಿತ್ತಿ ಜನಮೆಚ್ಚಿನ ನಾಟಕ ಬರೆದು ಗೊಬ್ಬಾಯಿನ ಸದಾನಂದ ಸುವರ್ಣರ್ನ ಗುಡ್ಡದ ಭೂತ ಧಾರಾವಾಹಿ ದೂರದರ್ಶನಡು ಭಾರಿ ಪುದರ ಪೂದಿತ್ತಂಡು. ಆರ ತಯಾರು ಮಲ್ತಿನ ಸುರುತ್ತ ಸಿನಿಮಾ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಘಟಶ್ರಾದ್ದ ಸ್ವರ್ಣಕಮಲ ಪ್ರಶಸ್ತಿಗೆ ಸಂದದಿನ ಮಾತ್ರ ರಾಷ್ಟ್ರ ಅಂತಾರಾಷ್ಟ್ರೀಯ ಸೇರಿದು ಒಟ್ಟು 14 ಪ್ರಶಸ್ತಿಗಳನ್ನು ಪಡೆದಿತ್ತಂಡ. ಶಿವರಾಮ ಕಾರಂತ, ನಾರಾಯಣ ಗುರು, ತುಳುನಾಡು ಒಂದು, ಇಣುಕು ನೋಟ ಪನ್ಪನ ಸಾಕ್ಷ್ಯ ಚಿತ್ರಲೇಖ ನಿರ್ದೇಶನ ಮಂತದಿತ್ತೆರ.
ಎಲ್ಯ ಕಥೆ ಕಾದಂಬರಿಲೆನ್ ಬರೆಯಿನ ಸಾಹಿತ್ಯಲಾದಿತ್ಯರ ಪೂರ್ಣಚಂದ್ರ ತೇಜಸ್ವಿಯರ್ನ ಎಲ್ಯ ಕಥೆ ಆಧರಿತದ ಕುಬಿ ಮತ್ತು ಇಯಾಳ ಸಿನಿಮಾನು ಸದಾನಂದ ಸುವರ್ಣರ್ ನಿರ್ದೇಶನ ಮಲ್ತದ ಫಿಲ್ಮ್ ಫೇರ್ ಸೇರಿದ ಪಾಕ ಪ್ರಶಸ್ತಿಲೆನ ಪಡೆದಿತ್ತಂಡ. ಡೆಂಗ್ಯೂ ಸಿಕ್ಗೆದುರಾದ ನಮ್ಮ ಮಾತ ಒಟ್ಟಾದ ಪೊರ್ಬಾಟ ಮಲ್ಪುಗಾಂದ ಜಿಲ್ಲೆದ ಜನಕ್ಲೆಗ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮೊಯ್ಲಾನ್ ಭಿನ್ನೈತೊಂದೆರ ಈ ಬಗೆಟ್ ಉಮಿಲು ಉತ್ಪತ್ತಿ ಆಪನ ಜಾಗೆಲನ ಪಟ ಕಡ್ಪೊಡಿಯರೆ ಆರು ವ್ಯವಸ್ಥೆ ಮಲ್ತು ಕೊಡ್ತೇರ. ಡೆಂಗ್ಯೂ ಸಿಕ್ಗೆದುರಾದ ನಮ್ಮ ಮಾತ ಒಟ್ಟಾದ ಪೊರ್ಬಾಟ ಮಲ್ಪುಗಾಂದ ಜಿಲ್ಲೆದ ಜನಕ್ಲೆಗ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮೊಯ್ಲಾನ್ ಭಿನ್ನೈತೊಂದೆರ ಈ ಬಗೆಟ್ ಉಮಿಲು ಉತ್ಪತ್ತಿ ಆಪನ ಜಾಗೆಲನ ಪಟ ಕಡ್ಪುಡಿಯರೆ ಆರು ವ್ಯವಸ್ಥೆ ಮಲ್ತು ಕೊಡ್ತಾರೆ. ಜಿಲ್ಲೆದ ಬೇತೆ ಬೇತೆ ಕಡೆಟ್ ಡೆಂಗ್ಯೂ ಸೀಕ್ ತೋಜಿ ನೀಡಿದವರ ಡೆಂಗ್ಯೂ ಸೀಕ್ಗೆ ಕಾರಣ ಆಯ್ನ ಅಂಶಲೆನ ಪತ್ತಡ್ದಿಯರೆ ಜಿಲ್ಲಾಡಳಿತ ಭಾರಿ ಜೋರುಡು ಪ್ರಯತ್ನ ಮಲ್ತೊಂದುಂಡು. ಇಲ್ಲಲ್ದ ಸುತ್ತಮುತ್ತ ಬಕ ಬೇತೆ ಸಾರ್ವಜನಿಕ ಜಾಗಲೆಡುಪ್ಪುನ ನೀಡ್ದ ತೊಟ್ಟಿ, ಡ್ರಮ್ಮು, ಬ್ಯಾರಲ್, ಬೊಂಬೆದೊಟ್ಟೆ, ಪೂತ ಚಟ್ಟಿ, ಪರ ಟಯರ್ ಇಂಚಿತ್ತಿ ಸೊತ್ತುಲೆಡ್ ಬೊಕ ಖಾಲಿ ಜಾಗೆಲೆಡ್ ನೀರು ಉಂತುದಿತ್ತಂಡ ಉಮಿಲ್ದ ಲಾರ್ವಾ ಉಂಡಾಪುಂಡು ಲಾರ್ವಾ ನಾಶ ಮಲ್ತಣ ಮಾತ್ರ ಡೆಂಗ್ಯೂ ಪತ್ತಡ್ದೀವಲೆಂದು ಜಿಲ್ಲಾಧಿಕಾರಿ ಪಂತೆರ. ಡೆಂಗ್ಯೂ ಪತ್ತಡ್ದಿಯರೆಗಾದ ಇಲ್ಲಲ್ದ ಸುತ್ತಮುತ್ತ ಪರಿಸರ ನಿರ್ಮಲ ದೀಪನ ಮುಖ್ಯ ಜಿಲ್ಲೆದ ಮಾತ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ನಗರ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಉಮಿಲು ಉತ್ಪತ್ತಿ ಆಪನ ಜಾಗಿಲಿಗೆ ಹೋದು ಜಾಗೃತಿ ಮೂಡಾಯರೆ ತೆರಿಪಾದಂಡ. ಈ ಬಗೆಟ್ ಜನಕ್ಕಳು ತಂಕ್ಲೆನ ಸುತ್ತಮುತ್ತಡಿ ಏರಾಂಡಲ ಒಂದು ದಿನ ನೀರಡು ಉಮಿಲು ಉತ್ಪತ್ತಿದ ಲಾವ ತೋಜಿದು ಬತ್ತಂಡ ಐತ ಪಟದಿತ್ತದ ಈ ತಿರ್ತುಕೊರ್ನ ತಂಕ್ಲೆನ ಪ್ರದೇಶಗೂ ಸಂಬಂಧಪಟ್ಟಿನ ಅಧಿಕಾರಿನ ಮೊಬೈಲ್ ನಂಬರ್ಗೂ ಕಡಪಡ್ದು ಕೊರಡು ಪಟದ ಒಟ್ಟುಗೂ ಜಾಗದ ಸರಿಯಾಯಿನ ಅಡ್ರೆಸ್ ಪಾಡ್ದ ಡೆಂಗ್ಯೂ ಪತ್ತಡ್ದಿಯರೆ ಸಾಕಾರ ಕೊರಡೊಂದು ಆರೋಗ್ಯ ಇಲಾಖೆ ಪ್ರಕಟಣೆಡು ತೆರಿಪಾದಂಡ. ನಗರಗೂ ಸಂಬಂಧಪಟ್ಟಿನ 14 ನಗರ ಊರ್ದ ಆಡಳಿತ ಸಂಸ್ಥೆಲಿನ ಬಕ ಗ್ರಾಮಾಂತರ ಪ್ರದೇಶಗಳಿಗೆ ಸಂಬಂಧಪಟ್ಟದ 9 ತಾಲೂಕು ಪಂಚಾಯತ್ ಕಾರ್ಯತ್ವನ ಅಧಿಕಾರಿನ ವಾಟ್ಸಪ್ ನಂಬರ್ಲೆನ ಸಾರ್ವಜನಿಕರಿಗೆ ಕೊಡ್ತುಂಡು. ಇದು ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಫ್ಲವರ್ ಪಾಟ್ ಕೆಳಗಡೆ ಇರುವಂಥ ಪ್ಲೇಟಲ್ಲಿ ನಿಂತಿರುವಂಥ ನೀರು, ಮತ್ತು ಕೋಕೋನಟ್ ಶೆಲ್ಲಲ್ಲಿ ನಿಂತಿರುವಂಥ ನೀರು, ಪ್ಲಾಸ್ಟಿಕ್ ಕಪ್ಸಲ್ಲಿ ಬಿಸಾಕಿರುವಂಥದ್ದಲ್ಲಿ ಮಳೆ ನೀರು ನಿಂತಿರುವಂಥದ್ದು, ಫ್ರೆಶ್ ವಾಟರ್ ನಿಂತಿರುವಂಥದ್ದು, ಅನ್ಕ್ಲೀನಾಗಿ ಇಟ್ಟಿರುವಂಥ ಟ್ಯಾಂಕ್ಸಲ್ಲಿ ಇರುವಂಥ ಓಪನ್ ಟ್ಯಾಂಕ್ಸಲ್ಲಿ ಇರುವಂಥ ನೀರು, ಇದರಲ್ಲೆಲ್ಲನೂ ನೀವು ನೋಡುವಂಥ ಈ ಲಾರ್ವೆ ಉತ್ಪಾದನೆ ಆಗೋದನ್ನು ನೀವೇ ನೋಡ್ಬೋದು. ಆ ರೀತಿ ಬರುವಂಥ ಲಾರ್ವೆಯಿಂದ ಬರುವಂಥ ಸೊಳ್ಳೆಯಿಂದನೇ ಇದು ಹರಡ್ತಾ ಇದೆ. ಹಗಲಲ್ಲೇ ಈ ಲಾರ್ವೆಗಳು ಈ ಮಸ್ಕಿಟೋ ಬೈಟ್ ಮಾಡುವುದರಿಂದ ನೀವು ಸ್ಕೂಲ್ಗೆ, ಕಾಲೇಜಿಗೆ, ಬೇರೆ ಕೆಲಸಗಳಿಗೆ ಹೋಗುವ ಸ್ಥಳಗಳಲ್ಲಿ ಇದು ಹರಡುವುದಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕೆ ಈ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು, ಈ ರೆಸಿಡೆನ್ಷಿಯಲ್ ಏರಿಯಾಸ್ ಅವರವ್ರದ್ದೇ ಜವಾಬ್ದಾರಿ ಇಂಥ ಬ್ರೀಡಿಂಗ್ ಸ್ಪಾಟ್ಸನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ನಾವು ಕೊಟ್ಟಿದ್ದೇವೆ. ಅಂಥದ್ದು ಯಾರಾದರೂ ಮಾಡದೇ ಇದ್ದಲ್ಲಿ ಅವರಿಗೆ ಫೈನ್ಸನ್ನು ಇಂಪೋಸ್ ಮಾಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈಗ ನಿಮ್ಮಲ್ಲಿ ನನ್ನ ವಿನಂತಿ ಏನಂದರೆ, ನಿಮ್ಮ ಮನೆಯಲ್ಲಿ ಫಸ್ಟ್ ಇಂಥ ಇರುವಂಥದ್ದನ್ನು ತಡೆಗಟ್ಟಲಿಗೆ ನೀವು ಪ್ರಯತ್ನ ಮಾಡಬೇಕು. ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನೀವು ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿ ಬರುವಂಥ ದಾರಿಯಲ್ಲಿ ಇಂಥದ್ದು ಏನಾದರೂ ಕಂಡು ಬಂದರೆ ಅದನ್ನು ಸರಿ ಮಾಡಿಸಬೇಕು. ಸ್ಕೂಲು, ಕಾಲೇಜು ಮತ್ತು ಎಲ್ಲಿ ನೀವು ನೋಡಿದ್ರು ಇಲ್ಲಿ ನಾವು ಕೊಟ್ಟಿರುವಂಥ ವಾಟ್ಸಾಪ್ ನಂಬರ್ಗಳಿಗೆ ಇಂಥ ಬ್ರೀಡಿಂಗ್ ಸ್ಪಾಟ್ಸ್ ಇದೆ ಅನ್ನುವಂಥದ್ದನ್ನು ಫೋಟೋ ತೊಗೊಂಡು ನಮಗೆ ಕಳಿಸಿದರೆ ಗೌಪ್ಯವಾಗಿ ಅದನ್ನು ಇಟ್ಟು ನಾವು ಅವರಿಗೆ ಫೈನ್ಸನ್ನು ಇಂಪೋಸ್ ಮಾಡೋದ್ರ ಮುಖಾಂತರ ಸಾಮೂಹಿಕವಾಗಿ ನಾವೆಲ್ಲರೂ ಕೈ ಜೋಡಿಸಿ ಈ ಡೆಂಗುವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮಸ್ಕಿಟೋ ಬ್ರೀಡಿಂಗ್ ಉಂಟಾವನ ಜವಾಬ್ದಾರಿ ನಿಕ್ಲೇತ್ಲ ನಮ್ಮ ಮಲ್ಪೊಲೆತ ಕಲ್ಯಾಣ ಕರ್ನಾಟಕ ಭಾಗಡು ಮೊಹರಂ ಪರ್ಬದ ಸಂಭ್ರಮಡು ಇಸೇಸಾದ ಹಿಂದೂ ಧಾರ್ಮಿಕ ಆಚರಣೆಡು ಉಪ್ಪುನಂಜನೆ ಕೆಂಡ ಹಾಯುವ ಆಚರಣೆ ಮಲ್ತೊಂದುಲ್ಲೆರ. ಮುದ್ದೆಬಿಹಾಳದ ದರ್ಗಾ ಒಂಜೇಟ್ ಜವನೆವರಿ ಪವಾಡ ಮಲ್ತನ ರಾಯಚೂರುಡುವರಿ ಸೂಟು ಪೊತ್ತುದು ಪೋಯಿನ ಸಂಗತಿ ನಡೆದದಂಡ. ಹಿಜರಿ ಶಕೆ ವರ್ಷದಂಚ ಮುಸಲ್ಮಾನರ್ನ 14 ತಿಂಗಳು ಮೊಹರಂನ ಒಂಜಿ ತಿಂಗಳಾದಿತ್ತದು. ಐಟ್ 10ನೇ ದಿನ ಮೊಹರಂ ಪರ್ಬ ಆಚರಣೆ ನಡ್ತೊಂದುಂಡು. 2 ದಿನ ಉಪವಾಸ ಮಲ್ತದ ಈ ಪರ್ಬನು ಎಲ್ಯ ಮಟ್ಟೆಡ್ ಆಚರಣೆ ಮಲ್ಪುವೆರ್. ತುಳುನಾಡು ಗೌಜಿಡ್ ಆಚರಣೆ ಮಲ್ತಜರಂಡಲ ಉತ್ತರ ಕರ್ನಾಟಕಡು ಗೌಜಿಡ್ ಆಚರಣೆ ನಡಪುಂಡು. ಕಲ್ಯಾಣ ಕರ್ನಾಟಕ ಭಾಗಡು ಇಸೇಸಾದ ಮೊಹರಂ ಪರ್ಬದ ಲೆಕ್ಕಡು ಹಿಂದೂ ಧರ್ಮದ ಆಚರಣೆದಂಚನ ಕೆಂಡ ಕಾಯುವ ಆಚರಣೆ ಪಂಡ ಸೂತ ಮೇಲಡ್ ಲಾಗಿದ ಕಡಪುನ ಆಚರಣೆ ನಡಪುಂಡು. ಸರ್ವ ಧರ್ಮದಕ್ಲು ಒಟ್ಟಾದ ಇಂದಿನ ಆಚರಣೆ ಮಲ್ಪುವೆರ್.
ಪಳ್ಳಿದೆದ್ರು ಅಟ್ಟಣೆ ಮಲ್ತದಿನ ಮಲ್ಲ ಗುರಿಕು ಸೂಪಾಡ್ದು ಭಕ್ತರು ದೊಂಕೊಂದು ಸೂಕಡತದ ಪರಕ್ಕೆ ಸಂದಾವಿರು. ವಿಜಯಪುರ ಜಿಲ್ಲೆದ ಮುದ್ದೆಬಿಹಾಳದ ಅಲಾಯಿ ದೇವರ್ನ ದರ್ಗುಡು ಜವನಿ ಒರಿ ಒಂತ ಪುರ್ತು ಸೂಟು ಕುಲ್ದೇರು. ಕಂಬುಳಿ ಪಾಡ್ದು ಕುಲ್ಲುದು ನಮಸ್ಕಾರ ಮಲ್ತಿನ ಎಲ್ಲಪ್ಪ ಹುಗ್ಗಿ ಪನ್ಪನಾರು ಒಂಚೂರುಲ ದಾಲ ಒಂದೆ ಸೂಡ್ದು ಮಿತ್ತು ಬರ್ತದ ಪವಾಡ ಸೃಷ್ಟಿ ಮಲ್ದೇರು. ಅಂಡ ಒಂದುವೆ ಪುರ್ತುಡು ರಾಯಚೂರು ಮಸ್ಕಿದ ಬೊಮ್ಮಣ್ಣಾಳ ಗ್ರಾಮಡು ಒಂದುವೆ ರೀತಿ ಸೂಕು ಪೊಗ್ಗದಿನ ದೇವಪ್ಪ ನಾಯಕ್ ಪನ್ಪನಾರು ಸೂಟು ಪೊತುದು ಪೋಯಿನ ಸಂಗತಿಲ ನಡೆತದಂಡ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಡ ಹೆಚ್ಚಿನ ಕಡಿಟ್ಟು ಈ ರೀತಿಯ ಸಂಪ್ರದಾಯ ನಡ್ತೊಂದಿತ್ತದ ಧರ್ಮ ಎಡ್ಡೆಪ್ಪುದ ಮೊಹರಂ ಆಚರಣೆ ನಡ್ತೊಂದುಂಡು. ಬಜಾಜ್ ಗಾಡಿಲನ ಅಧಿಕೃತ ಡೀಲರ್ ಆದುಪುನ ಸುಪ್ರೀಂ ಆಟೋ ಡೀಲರ್ಸ್ ದ ನಿಲೆಟ್ ಬಜಾಜ್ ಮೂಜಿಚಕ್ರದ ಗಾಡಿಲೆನ್ ಮಾರ್ನ ಸಂಸ್ಥೆ ಕುಡ್ಲ ನಾಗುರಿಡ್ ಕಾರ್ಯ ಸುರುಮಲ್ದಡ. ARTO ವಿಶ್ವನಾಥ ನಾಯಕ್ ಸಂಸ್ಥೆನ ಉದಿಪನ ಮಲ್ತೆರ. ಕುಡ್ಲ ನಾಗುರಿದ ಪದ್ಮಶ್ರೀ ಕಾಂಪ್ಲೆಕ್ಸ್ಡ್ ಬಜಾಜ್ ಗಾಡಿಲೆನ ಅಧಿಕೃತ ಡೀಲರ್ ಸುಪ್ರೀಂ ಆಟೋ ಡೀಲರ್ಸ್ ದ ನಿಲೆಟ್ ಬಜಾಜ್ ಮೂಜಿಚಕ್ರದ ಗಾಡಿಲೆನ್ ಮಾರುನ ಸಂಸ್ಥೆ ಸೋಮವಾರ ಉದಿಪನಾಂಡ್. ARTO ವಿಶ್ವನಾಥ ನಾಯಕ್ ಸಂಸ್ಥೆನ ಉದಿಪನ ಮಲ್ತೆರ. ಸುಪ್ರೀಂ ಆಟೋ ಡೀಲರ್ಸ್ ನಿರ್ದೇಶಕರ ಆರೂರು ಅರ್ಜುನ್ ರಾವ್, ಬಿಸ್ನೆಸ್ ಹೆಡ್ ಪ್ರಭಾಕರ ರಾವ್, DGM ಗುರುಪ್ರಸಾದ್, AGM ರಾಘವೇಂದ್ರ ಪ್ರಸಾದ್ ಕಾರ್ಯಕ್ರಮಟ್ಟು ಪಾಲ್ಗೊಂಡರ. ARTO ವಿಶ್ವನಾಥ ನಾಯಕ್ ಪಾತಿಡ್ದು ಬಜಾಜ್ ಪನ್ಪನವು ಬ್ರ್ಯಾಂಡೆಡ್ ನೇಮ್ ಈ ಕಂಪನಿದ ಗಾಡಿದೆ ತೊನ್ನಕ್ಲು ಒವ್ವೇ ಸಮಸ್ಯೆನ ಎದುರು ಸಾವುಜರಂದು ಇತಿಹಾಸ ಪನ್ಪುಂಡು ಬಜಾಜ್ ಕಂಪನಿ ಗಿರಾಕಿಲನ ಕಾಯಿಸ್ಬೋಕ ಮಾರ್ಗದ ಸ್ಥಿತಿಗತಿ ತೂದು ಗಾಡಿಲೇನು ಉತ್ಪತ್ತಿ ಮಲ್ಪುಂಡು ಅಂಚಾದು ಈ ಗಾಡಿಲು ಗಿರಾಕಿಲನ ಇಸ್ಪಾಸುಗು ಸಂದದನಂದು ಪಂಡಿರ. ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ತೊಂಜಿ ಬರ್ಸಬರ್ಪುನ ಮಾತರೆಗ್ಲ ಗೊತ್ತಿತ್ತಿನ ಸಂಗತಿ ಅಂಚಾದ ಮಾರ್ಗದ ಅಭಿವೃದ್ಧಿ ಕಾಮಗಾರಿ ಮಲ್ಪನಕ್ಲು ಇಂದೇನು ಗುಮನವುದೆ ತೊಂದು ಈ ಪ್ರದೇಶಗೂ ಹೊಂದಿನಂಚಿನ ಮಾರ್ಗನು ಕಟ್ಟುನ ಅಗತ್ಯ ಉಂಡೊಂದು ವಿಶ್ವನಾಥ ನಾಯಕ್ ಪಂಡಿರ. ನಿರ್ದೇಶಕರ ಆರೂರು ಅರ್ಜುನ್ ರಾವ್ ಪಾತಿಡ್ದು ಬಜಾಜ್ ಬೊಕ ಸುಪ್ರೀಂ ಆಟೋ ಡೀಲರ್ಸ್ಗ 57 ವರ್ಷಲನ ಒಟ್ಟುಗಿತ್ತಿನ ಇತಿಹಾಸ ಉಂಡು. ಸುಪ್ರೀಂ ಆಟೋ ಡೀಲರ್ಸ್ ಗಿರಾಕಿಲಿಗ ಮಾರ್ನಿರ್ದು ಬೊಕ್ಕಲ ಎಡ್ಡೆ ಸೇವೆ ಒದಗಾವಂದಿತ್ತದು. ಈ ಸೇವೆ ಪರಂಪರೆನು ದುಂಬರಿಪು ಅಂದು ಪಂಡಿರ. ಬಿಸ್ನೆಸ್ ಹೆಡ್ ಪ್ರಭಾಕರ ರಾವ್ ಪಾತಿರ್ದು ಬುಲೆವಂದುಪ್ಪನ ಕುಡ್ಲದ ಗಾಡಿಲೆನ ಒತ್ತಡ ತೆರಿದ ನಾಗುರಿಡು ಸಜ್ಜಿದ ಶೋರೂಮ್ ಮಲ್ತದಂಡ ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಸುಳ್ಯ ತಾಲೂಕಿಲೆನ ಗಿರಾಕಿಲೆಗ್ ಇಂದೆಡ್ದು ಅನುಕೂಲ ಇರುವುಂಡು. ಈ ಸಂಸ್ಥೆಡು ಮೂಜಿ ಚಕ್ರದ ಬಜಾಜ್ ಗಾಡಿಲೆಗ್ ಸಂಬಂಧ ಮಾತಾ ಸೇವೆಲ ತಿಕ್ಕೊಂಡೊಂದು ಪಂಡಿರ. ಕೆಲವು ಜನ ಗಿರಾಕಿಲೆಗ್ ಬಜಾಜ್ ಆಟೋ ರಿಕ್ಷಲೆನ ತರ್ಕುಲು ಪಟ್ಟಿಯರ. ಹರೀಶ್ ಕುಮಾರ್ಗೆ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಬಜಾಜ್ ಈ ಭಾಗದಲ್ಲಿ ಉದ್ಘಾಟನೆಗೊಂಡಿರೋದು ಈ ಪ್ರದೇಶದ ಎಲ್ಲ ಗ್ರಾಹಕರಿಗೆ ಭಾಳ ಸಂತೋಷದಾಯಕವಾದಂಥ ವಿಚಾರ. ಮಂಗಳೂರು ನಗರ ಬಹಳಷ್ಟು ಬೆಳೀತಾ ಇದೆ. ದೂರದೆಲ್ಲ ಆಚೆ ಕುಳೂರು ಸೈಡಲ್ಲಿ ಮತ್ತು ಹತ್ತಾವರದಲ್ಲಿ ಇವರ ಸಂಸ್ಥೆ ಇತ್ತು. ಅದು ಇಡೀ ನಗರ ದಾಟಿ ಹೋಗೋದಾದರೆ ಬಹಳಷ್ಟು ಸಮಯಾವಕಾಶ ತಗೊಳ್ತದೆ. ಟ್ರಾಫಿಕ್ ಭಾಳ ಹೆವಿ ಇರ್ತದೆ ಇವಾಗ. ಹಾಗಾಗಿ ಈ ಪಂಪೋಲಿಂದ ಈ ಕಡೆ ಪೂರ್ವ ಭಾಗಕ್ಕೆ ಈ ಸಂಸ್ಥೆ ಮಾಡಿರೋದು ಈ ಪ್ರದೇಶದ ಜನಗಳಿಗೆ ಬಹಳಷ್ಟು ಅನುಕೂಲಕರ. ಆಮೇಲೆ ಈ ಶೋರೂಮ್ ಬಹಳ ವಿಶಾಲವಾಗಿದೆ, ಚೆನ್ನಾಗಿದೆ. ಈ ಪ್ರದೇಶ ಬಹಳ ಜನದಟ್ಟಣೆ ಇರುವಂಥ ಪ್ರದೇಶ. ಗ್ರಾಹಕರಿಗೆ ಬಹಳಷ್ಟು ಉಪಕಾರ ಇದು ಆಗಿರೋದು, ಇಲ್ಲಿ ಮಾಡಿರೋದು ಸಂತೋಷ ತಂದಿದೆ. ಬೆಳೆಯುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಟ್ರಾಫಿಕ್ ಸಮಸ್ಯೆ ಆ್ಯಕ್ಚುಲಿ ನಿಮಗೆ ಎಷ್ಟಿದೆ ಅಂತ ಗೊತ್ತಿದೆ. ನಾವು ಕಳೆದ 57 ವರ್ಷಗಳಿಂದ ಈ ಮಂಗಳೂರು ಇದರಲ್ಲಿ ನಾವು ಬಜಾಜ್ ಆಟೋ ಲಿಮಿಟೆಡ್ನ ಡೀಲರ್ ಆಗಿದ್ವಿ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಥೆಯನ್ನು ನಾವು ಕೂಳೂರು ಭಾಗಕ್ಕೆ ಶಿಫ್ಟ್ ಮಾಡಿರೋದ್ರಿಂದ ನಮ್ಮ ಹಳೆ ಈ ಕಡೆ ಭಾಗದ ಕಸ್ಟಮರ್ಗಳಿಗೆ, ಅಂದರೆ ಎಸ್ಪೆಷಲಿ BC ರೋಡು, ಬಂಟ್ವಾಳ, ಬೆಳ್ತಂಗಡಿ ಈ ಕಡೆ ಬರೋ ಕಸ್ಟಮರ್ಗೆ ಒಂದು ಅನುಕೂಲ ಆಗುವಂಥ ಕಾರಣಕ್ಕಾಗಿ ನಾವು ಈ ಜಾಗವನ್ನು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿಕೊಡಿ ನಾಗುರಿಯಲ್ಲಿ ಇದನ್ನು ಮಾಡಿ ಒಂದು ಸುಸಜ್ಜಿತವಾದ ಒಂದು ಶೋರೂಮನ್ನು ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಡೈರೆಕ್ಟರ್ ಕೂಡ ಅದಕ್ಕೆ ಒತ್ತಾಸೆ ಅಂತ ಇಲ್ಲಿ ಮಾಡಿ ಇದಕ್ಕೆ ಭಾಗ ಜನಕ್ಕೆ ಕೊಡಬೇಕು. ಯಾಕೆಂದರೆ ಕಸ್ಟಮರ್ ಕೂಡ ತುಂಬ ಜನ ನಮಗೆ ಇದನ್ನು ಒಂದು ಅಭಿಪ್ರಾಯ ಕೂಡ ಕೊಡ್ತಾ ಇದ್ರು. ಆ ಕಾರಣಕ್ಕಾಗಿ ನಾವು ಇವತ್ತು ಈ ಜಾಗಕ್ಕೆ ನಾವು ಬಂದು ಇದನ್ನು ನಾವು ಮಾಡುತ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಗ್ರಾಹಕರು ಯಾವುದೇ ಸರ್ವಿಸ್ ನೋಡಬೇಕಾದ್ರೆ ನಮಗೆ ಯಾವುದು ಹತ್ತಿರ ಇದೆ ಅಂತ ಹೇಳೋ ಇದನ್ನು ನೋಡುವ ಕಾಲ ಇದೆ. ಮಂಗಳೂರು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿ ಟ್ರಾಫಿಕ್ ಇದೆ. ಯಾಕಂತ ಹೇಳಿದರೆ ನಂತೂರಿಂದ ನಿಮಗೆ ಆ ಕಡೆ ಪಾಸ್ ಆಗಬೇಕಂದ್ರೆ ಆ್ಯಕ್ಚುಲಿ ಮೋಸ್ಟ್ಲಿ ಪೀಕ್ ಅವರ್ಸಲ್ಲಿ ನಿಮಗೆ ಎಷ್ಟೋ ಟೈಮ್ ಬೇಕಾಗ್ತದೆ. ಇದೆಲ್ಲ ತೊಂದರೆಗಳಿಂದ ನಾವು ಮುಕ್ತಿ ಒಂದು ಬೇಕು. ಈ ಕಡೆ ಬರೋರಿಗೆ ಆ್ಯಕ್ಚುಲಿ ಅನುಕೂಲ ಆಗಲಿ. ಇದಕ್ಕೆ ಯಾಕಂದರೆ ಬೆಳೆಯುತ್ತಿರೋ ನಗರದ ಒಂದು ಅನುಕೂಲತೆಗೆ ಕೂಡ ಮಾತ್ರ ಅಷ್ಟೇ ಅಗತ್ಯ ಕೂಡ ಇದು. ಅದರಿಂದ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಶೋರೂಮನ್ನು ಇಲ್ಲಿ ನಮ್ಮ ಗ್ರಾಹಕರಿಗೆ ಇಲ್ಲಿ ಇದು ಮಾಡಿದ್ದೇವೆ. ದೈಮರಕ್ಲಿನ ಸಾಂಕ್ ನಕ್ಲಿಗೆ ಮಾತ್ರ ಈ ಭೂಮಿಡು ಬದುಕನ ಹಕ್ಕುಂಡೊಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ. ಕಲ್ಕೂರ ಪ್ರತಿಷ್ಠಾನದ ನಿಲೆಟ ಕುಡ್ಲಡ ವೃಕ್ಷ ಬೀಜ ಗುರುವಂದನ ಸಸಿ ತುಲಾಭಾರ ಲೇಸಡ ಆರು ಆಶೀರ್ವಚನ ಕೊರಿಯರ.
ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಕದ್ರ ಕಮಲದ ಪ್ರದೀಪ ಕುಮಾರ ಕಲ್ಕುರ್ರನ ಇಲ್ಲ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದಡು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರೆಗೆ ಪಲ ವಸ್ತುಲಿನ ಬಿತ್ತುಲ್ಬಕ ದೈಕ್ಲೆಡ್ದು ಗುರುವಂದನೆ ಸೊಲಬರ ಸೇವೆ ಅಟ್ಟಣೆ ಮಲ್ತದಿತ್ತರ ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರ ಪ್ರದೀಪ್ ಕುಮಾರ ಕಲ್ಕೂರ ಎತ್ಕೊಂಡು ಸುರುತ್ತ ಪಾತೆರ ಪಂಡ್ಯರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರೆಗೆ ಗುರುವಂದನೆ ಸೊಲಬರ ಈ ಪೊರ್ತುಡ್ ನಡತಂಡ ಸ್ವಾಮೀಜಿಯರ ದೇವರಿಗೆ ಪೂಜೆ ಮಲ್ತದ ಆರತಿ ಪತ್ತಿಯರ ದೇವರನ ಪ್ರಸಾದ ರೂಪಡು ಮಾತರಿಗ್ಲ ಬೇತೆ ಬೇತೆ ಜಾತಿದ ದೈಕ್ಲೇನ್ ಪಟ್ಟಿಯರ ಸ್ವಾಮೀಜಿಯರ ಆಶೀರ್ವಚನ ಕುಡಿದು ಪ್ರಕೃತಿ ಬೆಚ್ಚೆಯರೊಂದುಂಡು ಓಝೋನ್ ಪದರ ಪರಿತಣಂದು ಪನ್ಪುನ ನಮನಿ ಐಕ್ ಕಾರಣ ಪನ್ಪುನೇನು ಮದತದ ನರಮಾನಿ ಸೇರ್ನಂಚ ಪ್ರತಿಯೊಂಜಿ ಜೀವರಾಶಿಲಿಗೆ ಶುದ್ಧ ಗಾಳಿ ಬೋಡುಂದಾಂಡ ದೈಕ್ಲೇನ್ ನಡುಡು ದೈ ಮರಕ್ಲಿನ ಸಾಂಕುನಕ್ಲಿಗೆ ಮಾತ್ರ ಈ ಭೂಮಿಡು ಬದುಕುನ ಹಕ್ಕೊಂಡುಂದ ಅರುಪಂಡ್ಯರ ಮೇಯರ್ ಸುಧೀರ್ ಶೆಟ್ಟಿ ಮಹಾನಗರ ಪಾಲಿಕೆ ಸದಸ್ಯರ ಶಕೀಲಾ ಕಾವ ಬೊಕ ಮನೋಹರ ಶೆಟ್ಟಿ ಕದ್ರ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಾಯನ ಶರವು ರಾಘವೇಂದ್ರ ಶಾಸ್ತ್ರಿಲು ಡಾಕ್ಟರ್ ಹರಿಕೃಷ್ಣ ಪುನರೂರು ಡಾಕ್ಟರ್ ಎಂಬಿ ಪುರಾಣಿಕ್ ಶ್ರೀಪತಿ ಭಟ್ ಬೆದ್ರ ಭುವನಾಭಿರಾಮ ಉಡುಪ ಸುಧಾಕರ ರಾವ್ ಪೀಜವರ ಪುರಾಲ್ದ ಗಿರಿಪ್ರಕಾಶ ತಂತ್ರಿ ಭಾಸ್ಕರ್ ರೈ ಕುಕ್ವಳ್ಳಿ ಪ್ರಭಾಕರ ರಾವ್ ಪೀಜವರ ಜನಾರ್ದನ ಹಂದೆ ಈ ಪೊಟ್ಟಡಿತ್ತರ ರಾಮ ಜಯ ರಾಮ ಜಯ ಜಯ ರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಈ ತವಳವ ನಾಡು, ಈ ತುಳುನಾಡು, ಈ ತವಳವ ಭೂಮಿ ಅಂದರೆ ಭರತ ದೇಶವೇ ಪರಮ ಪವಿತ್ರವಂತೆ, ಅದರಲ್ಲೂ ಕರ್ನಾಟಕ, ಅದರಲ್ಲೂ ಈ ಪರಶುರಾಮ ಸೃಷ್ಟಿ ಈ ತವಳವ ನಾಡು. ಯಾವತ್ತು ನಾವು ಹೇಳುವ ಹಾಗೆ ಮಲಯಾಳ ಪ್ರಾಂತ್ಯ ಆದರೆ ತವಳವ ಪ್ರಾಂತ್ಯ, ಹವ್ಯಕ, ಕೊಂಕಣ, ಮರಾಠ, ವಿದರ್ಭ ಹೀಗೆ ಮುಂದಕ್ಕೆ ಹೋಗ್ತದದು. ಅಂದರೆ ಪ್ರಸ್ತುತದ ಅಫಘಾನಿಸ್ತಾನ, ಅದು ಕರಾವಳಿಯಲ್ಲಾದರೆ ಮೇಲ್ಗಡೆಯಲ್ಲಿ ಅಫಘಾನಿಸ್ತಾನ, ಈ ಪ್ರದೇಶ ತನಕ ಈ ಭೂಭಾಗದಲ್ಲಿ ದೇವತಾರಾಧನೆ ಮತ್ತು ದೈವಾರಾಧನೆಯ ಜೊತೆಗೆ ಬದುಕನ್ನು ಕಟ್ಟಿಕೊಂಡಂತಹ ಒಂದು ವಿಶಿಷ್ಟ ಜನಾಂಗವೇ ಅದು ತವಳವ ಜನಾಂಗ. ಎಲ್ಲ ಭಾಷಿಗರನ್ನು ಒಳಗೊಂಡಂಥ ಪ್ರದೇಶ. ಆಚಾರ್ಯೇತರರಲ್ಲಿ ಓರ್ವರಾದಂತಹ ಬಹುಶಃ ಜಗದ್ಗುರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರು ನೀಡಿದಂಥ ಓರ್ವ ತವಳವ ಯತಿ. ಈ ವಿಶಿಷ್ಟ ಭೂಮಿ, ಆ ಭೂಮಿಯಲ್ಲಿ ಭಗವಂತ ನಮಗೆಲ್ಲರಿಗೂ ಜನ್ಮ ಕೊಟ್ಟಿದ್ದಾನೆ. ಈ ಭೂಮಿಯಲ್ಲಿ ಈ ಪ್ರಕ್ರಿಯೆ ನಡಿಬೇಕು, ಮಂಗಳೂರಿನಲ್ಲಿ ಮುಂದುವರಿಬೇಕು. ಇದಕ್ಕಿಂತಲೂ ಮಿಗಿಲಾಗಿ ಮಾಧ್ಯಮ ಬಂಧುಗಳು ವಿಶೇಷವಾಗಿ ತಮ್ಮ ಸೇವೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಸಮಾಜ ಒಳ್ಳೆಯದಾಗಬೇಕು, ಸಮಾಜ ವ್ಯಸನ ಮುಕ್ತವಾಗಬೇಕು, ಸಮಾಜ ಒಂದರ್ಥದ ವಿಕೃತ ದಾಷ್ಟ್ಯದಿಂದ ದೂರವಾಗಿ ಸುಕೃತದ ಕಡೆಗೆ ನಡಿಬೇಕೆನ್ನುವಂಥ ಸದಾಶಯ ಅವರೆಲ್ಲರದ್ದು. ಪ್ರಕೃತಿಯ ಬಗ್ಗೆ ನಾವು ಸದಾ ಜಾಗೃತರಾಗಿರಬೇಕು, ಪ್ರಕೃತಿಯ ಕುರಿತಾಗಿ ಸದಾ ಜಾಗೃತರಾಗಿರಬೇಕು. ಅಂತಹ ಪ್ರಕೃತಿಯ ಒಂದು ಪ್ರಧಾನ ಭಾಗ ಈ ಗಿಡ ಮರಗಳು. ಪ್ರತಿಯೊಬ್ಬರೂ ಕೂಡ ಭೂಮಿ ಮೇಲೆ ಬದುಕಬೇಕು ಅಂತ ಆಸೆ ಇರುವವರು ನೆಡಬೇಕು. ಪ್ರಕೃತಿಯಲ್ಲಿ ಬಿಸಿಲು ಜಾಸ್ತಿ ಆಗಿದೆ, ಉಷ್ಣ ಜಾಸ್ತಿ ಆಗಿದೆ ಅಂತ ಹೇಳ್ತೇವೆ, ಓಜೋನ್ ಪದರ ಹರಿದಿದೆ ಅಂತ ಹೇಳ್ತೇವೆ. ಯಾರ ಕಾರಣ? ಇದಕ್ಕೆ ನಾವೇ ಪ್ರಕೃತಿಯಲ್ಲಿರುವ ಗಿಡಮರಗಳ ನಿರ್ಮೂಲನೆ ಮಾಡಿದ್ದರಿಂದಾಗಿ ಒಂದೆಡೆ ನೀರಿಲ್ಲ, ಅದರ ಹಾಹಾಕಾರ, ಬಿಸಿಲಿನ ಬೇಗೆ, ಓಜೋನ್ ಪದರ ಹರಿದಿದೆ ಅಂತ ಹೇಳಿಕೊಂಡು ಇನ್ನಷ್ಟು ನೋವು. ಎಲ್ಲಕ್ಕೂ ಪರಿಹಾರ ಈ ವೃಕ್ಷಾರೋಪಣ ಮಾಡುವಂತಹದ್ದು. ಕುಡ್ಲದ ಕೆಪಿಟಿ ಬೊಕ ನಂತೂರು ಜಂಕ್ಷನ್ ಮಾರ್ಗಲು ಇಡೀ ಕೆಟ್ಟದಿತ್ತದ ಗಾಡಿಲನ ಸಂಚಾರಗೂ ಭಾರಿ ಸಮಸ್ಯೆ ಆವಂದಿತ್ತಂಡ. ಈ ಬಗೆಟ್ ಪಿಂದೋನಿಯರೆ ಜಾಗೆಗೂ ಪೋಯಿನ ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಗುಂಡಿಲೆನ್ ಮುಚ್ಚಿದ ಸಂಚಾರ ಯೋಗ್ಯವಾದ ಮಲ್ಪರೆ ಸೂಚನೆ ಕೊರಿಯರ. ಕುಡ್ಲ ನಗರದ ಮುಖ್ಯ ಜಂಕ್ಷನ್ ಲೈನ್ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರಗೂ ಸೇರಿದುಪ್ಪುನ ಕೆಪಿಟಿ ಜಂಕ್ಷನ್ ಬೊಕ ನಂತೂರು ಜಂಕ್ಷನ್ ಮಾರ್ಗಲು ಭಾರಿ ಹಾಳಾದ ಗಾಡಿಲಿನ ಸಂಚಾರಗೂ ನಿಚ್ಚ ಉಪದ್ರ ಒಂದುಂಡು. ಈ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮೊಯ್ಲನ್ ಅಂಗಾರೆ ಜಾಗಿಲಿಗೆ ಹೋದ ಸಮಸ್ಯೆ ಪಿಂದೊಂಡ್ಯರ. ತುರ್ತು ರಿಪೇರಿ ಕಾಮಗಾರಿ ಕೈಗೆದತ್ತೊಂದು ಮಾರ್ಗನು ಗಾಡಿಲಿನ ಸಂಚಾರಗೂ ಯೋಗ್ಯವಾದ ಮಲ್ಪರೆ ಅಧಿಕಾರಿಗಳಿಗೆ ಸೂಚನೆ ಕೊರಿಯರ. ನಂತೂರು ಜಂಕ್ಷನ್ ಮಾರ್ಗಡು ಫೇವರ್ ಫಿನಿಶ್ದ ಒಟ್ಟುಗೂ ಗುಂಡಿಲೆನ್ ಮುಚ್ಚರ ತೆರಿಪಾಯರು ಕೆಪಿಟಿ ಜಂಕ್ಷನ್ ಸುತ್ತಮುತ್ತದ ಮಾರ್ಗನು ರಡ್ಡದಿ ನೊಕರ ತತ್ಕಾಲದ ವ್ಯವಸ್ಥೆಡ್ ಸಂಚಾರ ಯೋಗ್ಯವಾದ ಮಲ್ಪನಂಚ ಸಲಹೆ ಕೊರ್ನ ಆರು ಸುರತ್ಕಲ್ ಮಾರ್ಗ ಬೊಕ ನಗರದ ಕೆಲವೊಂಜಿ ರಾಜಮಾರ್ಗದ ರಡ್ಡು ಬರಿಟ್ಲ ಕೆಲವೊಂಜಿ ಸರ್ವಿಸ್ ಮಾರ್ಗಲೆಡ್ ಬಡ್ಸದ ನೀರು ಪರಿತುಪೋವಂದೆ ಸಮಸ್ಯೆ ಆಪುನವುಲ್ಲ ಕ್ರಮದ ತೊನ್ಯರ ಸೂಚನೆ ಕೊರಿಯರ. ಪಂಪೆಲ್ ಬೊಕ ಬೇತೆ ಮಾರ್ಗಲೆನ ಗುಂಡಿಲೆನ್ ಮುಚ್ಚಿದ ಸಂಚಾರ ಯೋಗ್ಯವಾದ ಮಲ್ಪನಂಚ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮುಲಾಯ್ ಮೊಯ್ಲನ್ ತೆರಿಪಾಯರು. ಈ ವರ್ಷ ಇದರದ್ದು ಸಮಸ್ಯೆ ಸ್ವಲ್ಪ ಹೆಚ್ಚಾಗಿದೆ. ಇದರಿಂದ ಸಿಟಿಯಲ್ಲಿ ಟ್ರಾಫಿಕ್ಕು ಮತ್ತು ಸಮಸ್ಯೆಗಳಿಗೆ ಎದುರಾಗ್ತಾ ಇದ್ದಾರೆ.
ಕಾರ್ಪೊರೇಷನು ಮತ್ತು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರು ಸಹ ಸತತ ಪ್ರಯತ್ನ NH ಅವರು ಸತತ ಪ್ರಯತ್ನ ಮಾಡಿದರೂ ಇದರಲ್ಲಿ ಸಮಸ್ಯೆಗಳು ಬರ್ತಾ ಇರುವುದರಿಂದ ಅದನ್ನು ಸರಿ ಮಾಡಿಸ್ಲಿಕ್ಕೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಚಿಂತನೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಸೊ ಅಲ್ಲಿ ನಂತೂರಲ್ಲಿ ಪ್ರಾಬ್ಲಿ ವಿ ವಿಲ್ ಹ್ಯಾವ್ ಟು ಗೋ ಫಾರ್ ಅ ಪೇವರ್ ಇದು ಟೆಂಪ್ರರಿ ಸೆಟಪ್. ನಿಮಗೆ ಗೊತ್ತಿರುವ ಹಾಗೆ ನಂತೂರು ಮತ್ತು KPTದು ಡೀಟೇಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟು ಸ್ಯಾಂಕ್ಷನ್ ಆಗಿದ್ದು ಅಲ್ಲಿ ಡಿಸೈನಲ್ಲಿ ಇರುವಂಥ ಫೈನಲೈಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಬಟ್ ಟೆಂಪ್ರರಿ ಸೊಲ್ಯೂಷನ್ ಆಗಿ ಇಲ್ಲಿ ನಂತೂರಲ್ಲಿ ವಿಲ್ ಗೋ ಫಾರ್ ಅ ಪೇವರ್ ಬ್ಲಾಕ್ ಸಿಸ್ಟಿಂಗ್ ಅಂತ ಸ್ವಲ್ಪ ಇದು ಮಾಡಿಕೊಂಡು ಈ ಮಳೆಯನ್ನು ನೋಡಿಕೊಂಡು ಆ ಕೆಲಸವನ್ನು ಮಾಡ್ತಾರೆ ರಾತ್ರಿಯಲ್ಲಿ. KPTಯಲ್ಲಿ ಕಂಟಿನ್ಯೂಸ್ ರಿಪೇರ್ ಮಾಡೋದ್ಬಿಟ್ಟು ಸದ್ಯಕ್ಕೆ ಬೇರೆ ಇದು ಇಲ್ಲ. ಇದು ಹಿಂದೂ ಯುವ ಸೇನದ ನಿಲೆಟ್ಟು ಸೆಪ್ಟೆಂಬರ್ 7 ಮುಟ ಕುಡ್ಲದ ನೆಹರು ಮೈದಾನಡು 32ನೇ ವರ್ಷದ ಮಂಗಳೂರು ಗಣೇಶೋತ್ಸವ ನಡೆಪರೆಯುಂಡು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಉಚ್ಚಯದಲ್ಲಿ ಪೊಲೆ ಬಿಡುಗಡೆ ಮಾಡ್ತಾರೆ. ಕುಡ್ಲದ ನೆಹರು ಮೈದಾನಡು ಹಿಂದೂ ಯುವ ಸೇನದ ನಿಲೆಟ್ ಸೆಪ್ಟೆಂಬರ್ 7 ಮುಟ 32ನೇ ವರ್ಷದ ಮಂಗಳೂರು ಗಣೇಶೋತ್ಸವ ನಡೆಪರೆಯುತ್ತದೆ. ಐತಲ್ಲಿ ಪೋಲೆ ಬಿಡುಗಡೆ ಕಾರ್ಯಕ್ರಮ ಕುಡ್ಲದ ಶೆರವು ಬಾಳಂಬಟ್ ಹಾಲ್ಡ್ ನಡೆತಂಡ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ತುಡಾರ ಪುಲ್ಪು ಪತ್ತಾದ ಲೆಪ್ಪೋಲೆ ಬಿಡುಗಡೆ ಮಲ್ತೀರ. ಬಾಳಂಬಟ್ ಮನೆತನದ ಗಿರಿಧರ ಭಟ್ರು ಎಡ್ಡೆಪ್ಪು ಬೈಕಿಯರ. ಹಿಂದೂ ಯುವ ಸೇನದ ಮರ್ಯಾದೆ ಗುರ್ಕಾರ್ಯರು ಭಾಸ್ಕರ ಚಂದ್ರ ಶೆಟ್ಟಿ, ಗುರ್ಕಾರ್ಯರು ಯಶೋಧರ ಚೌಟ, ಪ್ರಧಾನ ಕಾರ್ಯಂತ್ಯರು ಪದ್ಮನಾಭ ನಾವೂರು, ಮಂಗಳೂರು ಗಣೇಶೋತ್ಸವ ಸಮಿತಿ ಗುರ್ಕಾರ್ಯರು ಶಶಿಕಾಂತ ನಾಗ್ವೇಕರ್, ಪ್ರಧಾನ ಕಾರ್ಯಂತ್ಯರು ರಾಮಚಂದ್ರ ಚೌಟ, ಒತ್ತು ಗುರ್ಕಾರ್ಯರು ಕೊರಗಪ್ಪ ಶೆಟ್ಟಿ, ಆಕಾಶ್ ಭವನ, ನಾಗರಾಜ ಆಚಾರ್ಯ, ಸುಕುಮಾರ್ ಸುರತ್ಕಲ್, ಕಿರಣ್ ರೈ ಬಜಾಲ್, ಸಂದೀಪ್ ಶೆಟ್ಟಿ ಎಕ್ಕೂರು, ಯಾದವ ಕುಂದರ್ ವಾಮಂಜೂರು, ಧರ್ಮೇಂದ್ರ MP, ಲಕ್ಷ್ಮಣ ಜೋಗಿ ಮೂಡ್ಶೆಡ್ಡೆ, ಜಿಲ್ಲಾ ಗುರ್ಕಾರ್ಯರು ವೀರಪ್ಪ ಮೂಡ್ಶೆಡ್ಡೆ, ಪಣವುದ ಗುರ್ಕಾರ್ಯರು ಸುರೇಶ್ ಶೆಟ್ಟಿ ಕೊಟ್ಟಾರ ತಿರ್ಗಸ್, ಹಿಂದೂ ಯುವ ಸೇನೆ ಗಣೇಶೋತ್ಸವ ಸಮಿತಿ ಮಾತೃ ಮಂಡಳಿ ಸದಸ್ಯರು ಈ ಪುರ್ತುಡಿತ್ತರ. ಗಣೇಶೋತ್ಸವ ಸಮಿತಿ ಕಾರ್ಯಂತರ ಪ್ರವೀಣ್ S ಕುಂಪಲ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಹಿಂದೂ ಯುವ ಸೇನಾದ ಗಣೇಶೋತ್ಸವ ಎಲ್ಲಿಯೋ ಪುನಃ ತೂದು ಒಬ್ಬ ಕಾರ್ಯಕರ್ತೆ ಆದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆದ ಸಂದರ್ಭ ಬೇರೆ ಬೇರೆ ಸಂದರ್ಭದಲ್ಲಿ ಭಾಸ್ಕರನ್ನೇ ಅಲ್ಪ ಅತಿಥಿ ಆದ್ಮೇಲೆ ತೂದ್ಲ ಗೊತ್ತುಂಡು ಪೂರ ಗೊತ್ತು ಇಲ್ಲಿ ಇಡೀ ಕುಡ್ಲನೇ ತೂಪು ಅಂಚಿನ ಗಣೇಶೋತ್ಸವ ಇರಾಣ ಬಂದ ನಾವು ಹಿಂದೂ ಯುವ ಸೇನೆ ಗಣೇಶೋತ್ಸವ ಇಡೀ ಕುಡ್ಲದ ಮಾತನ್ನ ಸೇರಿದು ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ ಯುವ ಸೇನದ ಘಟಕಗಳು ಬಂದು ಒಂಜಿ ಕಡೆ ಇಟ್ಟು ಸೇರಿದೆ. ಇಲ್ಲಿ ಒಂದು ರೀತಿ ಹಿಂದೂ ಸಮಾಜೋತ್ಸವ ಆಪನ ರೀತಿಯ ಗಣಪತಿಯ ಉತ್ಸವದಿಂದ ಮಂಗಳೂರು ಗಣೇಶೋತ್ಸವ ಕುಡ್ಲದ ಹಿಂದೂ ಯುವ ಸೇನದ ಗಣೇಶೋತ್ಸವ ಅಂಚಾದ್ರ ಬಾರಿ ಖುಷಿ ಕೊರ್ಪುನಂಚಿನ ಸಂಗತಿ ಅವಳ ವಿಶೇಷವಾದ ಕುಡ್ಲದ ಕೇಂದ್ರ ಮೈದಾನದ ಆಪನಂಚಿನ ಗಣೇಶೋತ್ಸವ ಕುಡ್ಲದ ಪೊರ್ಲದ ಗಣೇಶೋತ್ಸವ ಹಿಂದೂ ಸಮಾಜ ಒಟ್ಟಾದ ಸೇರ್ನಂಚಿನ ಗಣೇಶೋತ್ಸವ. ಅದಕ್ಕೋಸ್ಕರ ಈ ಕಾರ್ಯಕ್ಕೆ ಭಗವಂತನ ಪೂರ್ತಿ ಆಶೀರ್ವಾದ ಪಡೆದ ಬೇಲ ಮಕ್ಕಳ ಮಾತ ಕಾರ್ಯಕರ್ತರಿಲ್ಲ ಭಗವಂತನ ಆಶೀರ್ವಾದ ನನಾತ್ ಪ್ರೇರಣೆ ತೆಗೆದು ಹಿಂದೂ ಸಮಾಜದ ಕೆಲಸ, ಹಿಂದೂ ಸಮಾಜದ ಸಂಘಟನೆ ಮಕ್ಕಳ ಕೆಲಸ, ಧರ್ಮದ ಜಾಗೃತ ಕೆಲಸ, ಧರ್ಮಾಭಿಮಾನಿಯಾದ ನಮ್ಮ ಊರಲ್ಲ ಮನಪಂಚನ ಕೆಲಸ ಈ ಹಿಂದೂ ಯುವ ಸೇನದ ಗಣೇಶೋತ್ಸವದ ಮುಖಾಂತರ ಆವಡೊಂದು ಪ್ರಾರ್ಥನೆ ಮಂತೊಂದು ಹಿಂದೂ ಸಮಾಜದ ಪಂಚಿನ ಆರ್ಥಿಕವಾದ ಸಾಮಾಜಿಕವಾದ ಇರೋಲ್ಲ ಅಟ್ಲೇನು ಒಟ್ಟು ಸೇರಿಂದ ಮಾತ್ರ ಹಿಂದೂ ಸಮಾಜ ಶಕ್ತಿವಂತ ಆವೊಂದು ಪಂಚಿನ ನಂಬಿಕೆ ಅಂತ ಒಂದು ಏರು ಬುಡ್ದು ಹೋಗ್ತಾರೆ ಅಟ್ಲೇನು ಮುಟ್ಟಕನ ಪಂಚಿನ ಪ್ರಯತ್ನ ಈ ಗಣಪತಿ ಉತ್ಸವದ ಮುಖಾಂತರ ಜೂನ್ 21 ಪ್ರದರ್ಶನ ಸುರುಮಲ್ತಿನ ಆರಾಟ ಸಿನಿಮಾ 25 ದಿನ ಮುಗಿತದೆ. ಗೆಲ್ಮೇಡ್ ಸಾಗುಂದುಂಡು. ಸಿನಿಮಾ ಕೂಟದಕ್ಲು 25ನೇ ದಿನದ ಗೌಜಿನ ಕುಡ್ಲದ ಭಾರತ್ ಸಿನಿಮಾಸ್ಟ್ ಆಚರಣೆ ಮಲ್ತಿರ. PNR ಪ್ರೊಡಕ್ಷನ್ ಬ್ಯಾನರ್ಡ್ ಪುಷ್ಪರಾಜ್ ರೈಮಲಾರ್ ಬೂಡು ನಿರ್ದೇಶನ ಮಲ್ತಿನ ಆರಾಟ ಸಿನಿಮಾ ಪ್ರದರ್ಶನ ಸುರು ಮಲ್ತದ ಗೆಲ್ಮೇಡ್ ನಡ್ತೊಂದುಂಡು. ಸಿನಿಮಾ 25ನೇ ದಿನದ ಪ್ರದರ್ಶನ ಮುಗಿತಿ ನಡೆದವರ ಆರಾಟ ಸಿನಿಮಾ ಕೂಟದಕ್ಲು ಕುಡ್ಲದ ಭಾರತ್ ಸಿನಿಮಾಸ್ಟ್ ಸಂಭ್ರಮಾಚರಣೆ ಮಲ್ತ್ಯಾರ. ಕೇರಳ ತುಳು ಅಕಾಡೆಮಿ ದುಂಬುದ ಗುರ್ಕಾರ್ಯರು ಸುಬ್ಬಯ್ಯ ರೈ ಕೇಕ್ ಕತ್ತಿರ್ದು 25ನೇ ದಿನದ ಗೌಜಿಗೆ ಚಾಲನೆ ಕುರಿಯರ. ತುಳುನಾಡ್ದ ಆಚಾರ ವಿಚಾರ ಸಂಸ್ಕೃತಿನ್ ತೋಜವನ ಆರಾಟ ಸಿನಿಮಾಗೂ ಸಿನಿಮಾ ಅಭಿಮಾನಿಲು ಜೈ ಪಂತಿರ. ಪ್ರದರ್ಶನ ಸುರುಮಲ್ತಿನ ಮಾತಾ ಕಡೆಟ್ಲ ಸಿನಿಮಾ ರೈಸೊಂದುಂಡು. ಬೊಂಬಾಯಿ ಬೆಂಗಳೂರು ಸೇರಿದ ಮಾತಾ ಕಡೆಟ್ಲ ಗೆಲ್ಮೇಡು ದುಂಬು ಪೋವೊಂದುಂಡು. ಆರಾಟ ಸಿನಿಮಾದ 25ನೇ ದಿನದ ಗೌಜಿಗೆ ಬತ್ತಿನ ಬಿನ್ನೆರ್ ಮಾತ ಎಡ್ಡೆಪ್ಪು ಬಯಕದೇರ. ಬೊಂಬಾಯಿದ VHP ಗುರ್ಕಾರ್ಯರ ಸಂಜೀವ ಶೆಟ್ಟಿ ಬಕ ಬೇತೆ ಬೇತೆ ವಲಯದ ನಾಯಕರು ಈ ಪೊರ್ತುಡಿತ್ತರ.
ಬೋಲಿ ಅಂಚ ಬಾರಿ ಫಸ್ಟ್ ಕ್ಲಾಸ್ ಪಿಕ್ಚರ್ ಕೊರೋರ ತೀರು ನೆಂಕ್ಲು ಮಸ್ತ್ ಮೂವಿ ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ ಮೂವಿ. ತುಳುನಾಡಿನ ಕಲಾವಿದರು ಒಂದು ಸೇರಿ ಮಾಡಿದಂಥ ಸಿನಿಮಾ ಯಶಸ್ಸಾಗಲಿದೆ. ದೈವ ದೇವ್ರ ನಂಬಂಡ ಕೈ ಬುಡ್ ಪೂಜೆ ಪಂಪನ ಒಂದು ಡೈರೆಕ್ಟರ್ ತೋರಿಸ್ಪಾದೇರು. ಸೊ ತೂಲೆ ಪ್ರತಿಯೊರಿ ಕಲಾವಿದ ಮಸ್ತ್ ಎಡ್ಡಿಡ್ ಆ್ಯಕ್ಟ್ ಮಲ್ದೇರು. ಮಾತೆಲ್ಲ ಬತ್ತು ಫುಲ್ ಮತ್ತು ಓಡೊಂದು ಎಂಕ್ಲೆನ ಊರುಡೆ ಮಾತ್ರ ಶೂಟಿಂಗ್ ಆತನು ಶೋಕ್ ಆತನು. ಹಾಡುಗಳಂತೂ ಅದ್ಭುತವಾಗಿದೆ. ಎಲ್ಲ ಚಿತ್ರೀಕರಣ ಆಗಿರ್ಬೋದು, ಎಲ್ಲ ಅಭಿನಯ ಆಗಿರ್ಬೋದು, ನಮ್ಮ ತುಳುನಾಡಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ. ಸಮೀರ್ ಅವರು ತುಂಬ ಹಾಡಿನ ರಚನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಮತ್ತು ಎಲ್ಲವೂ ನೈಜವಾಗಿ ಅಭಿನಯ ಮಾಡಿದ್ದಾರೆ. ಸೂಪರ್ ಆಗಿದೆ. ನಮ್ಮ ತುಳು ಕಲ್ಚರ್ ಆಗಿರ್ಬೋದು, ಲೊಕೇಶನ್, ಮ್ಯೂಸಿಕ್ ಭಾರಿ ಒಳ್ಳೆ ಆಗಿದೆ. ಪೂರ ಆರ್ಟಿಸ್ಟ್ನಕ್ಲ ಎಡ್ಡೆ ಮಲ್ದಿರು ದೇವೇರ್ನ ಕಾರ್ಣಿಕದ ಬಗ್ಗೆ ಎಡ್ಡೆ ತೋಚ್ಪಾದೇರಿ ಒಕ್ಕ ನಮ್ಮ ಚೇತನ ಮಗಲ್ ಮಸ್ತ್ ಪೊರ್ಲು ಮಲ್ದಲ್ಲ ಅಲ್ಲಿಗೆ ಆಲ್ ದ ಬೆಸ್ಟ್ ಬಂದೊಂದಿಲ್ಲ ಫುಲ್ ಟೀಮ್ಗೆ ಆಲ್ ದ ಬೆಸ್ಟ್. ತುಳು ಕಲಾವಿದರು ಮಲ್ದಿನಂಚಿನ ಕನ್ನಡ ಚಿತ್ರ ಆರಾಟ ಪನೋಲಿ. ಸೊ ಮಾತ ಬಲಿ ಮಿಸ್ ಮಲ್ಪೋಚಿ ನಿಕ್ಲಿಗೆ ದಾದಾಪುಂಡು ಮನ್ ಸಸ್ಪೆನ್ಸ್ ಇಪ್ಪುಂಡು ನಮಗೆ ಇಂತಹ ಮೂವಿ ಬರಬೇಕು. ಯಾಕಂತ ಹೇಳಿದ್ರೆ ಇನ್ನು ಏನಾಗುತ್ತೆ ಇಂಟರ್ವಲ್ ಆದಮೇಲೆ ಸ್ಟೋರಿ ಹೇಗಿದೆ ಅನ್ನೋದು ನಂಗೆ ತಂದು ಇಂಟ್ರೆಸ್ಟ್ ಇತ್ತು. ಹಾಗೇನೇ ಇತ್ತು ಮೂವಿ ಕೂಡ. ಎಲ್ಲರೂ ಬಂದು ಹಾರಾಟ ಮೂವಿಯನ್ನು ನೋಡಬೇಕು. ನಂಗಂತೂ ಸಖತ್ತಾಗಿ ಅನಿಸ್ತು. ಕುಡ್ಲದ ಕುದ್ರೋಳಿ ಅಳಕೆ ಭೋಜರಾವಲಿಯಿಂದ ಉಮಾ ದಾಮಡ್ ಶ್ರೀಮದ್ ಭಾಗವತ ಕಥಾ ಸಪ್ತಾಹ ಜ್ಞಾನಯಜ್ಞ ನಡ್ತೊಂದಿತ್ತದ ಮೂಜನೆ ದಿನ ಅಂಗಾರೆ ಅನುಸೂಯ ಸತಿ ಧ್ರುವ ಬೊಕ ಚಂದ್ರನ ಕಥೆ ತಿರಿಪಾವನ ಆದಿ ಪ್ರಸಂಗ ಮೂರ್ದು ಬತ್ತಂಡ. ಜಗದಾಚಾರ್ಯ ಸ್ವಾಮಿ ಅಜಿಲೇಶ್ ಜಿ ಸೇವಾ ಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಕೂಳೂರು ಕೋಡಿಕಲ್ದ ನೆಲೆಟ್ ಕುದ್ರೋಳಿ ಅಳಕೆ ಭೋಜರಾವಲಿಯಿಂದ ಉಮಾ ದಾಮಡ್ ಶ್ರೀಮದ್ ಭಾಗವತ ಕಥಾ ಸಪ್ತಾಹ ಜ್ಞಾನಯಜ್ಞ ಒಂಜಿವಾರ ನಡ್ತೊಂದುಂಡು. ಸ್ವಾಮಿ ಕಪಿಲ್ಜಿ ಮಹಾರಾಜರೆಡ್ದು ಪ್ರೇರಣಾ ಸ್ತೋತ್ರ ಕಥಾ ಪ್ರವರ್ತಕರಾದ ದೇವಕಿ ನಂದನ ಶಾಸ್ತ್ರಿಜಿ, ಆಚಾರ್ಯರಾದ ಲಕ್ಷ್ಮೀನಾರಾಯಣ ತಿವಾರಿಜಿ ಕಾರ್ಯಕ್ರಮ ನಡಪಾದ ಕುರುಂದುಲ್ಲೆರ. ಮೂಜನೆ ದಿನ ಅಂಗಾರೆ ಅನುಸೂಯ ಸತೆ ಧ್ರುವ ಬೊಕ ಚಂದ್ರನ ಕಥೆ ತೆರಿಪಾವನ ಆದಿ ಪ್ರಸಂಗ ಮುಡ್ದು ಬತ್ತಂಡ. ಕಾರ್ಯಕ್ರಮ ನಿಚ್ಚಲ ಮಧ್ಯಾಹ್ನ ರಡ್ಡರೆಡ್ದು ಬಯ್ಯ ಆಚರೆ ಮುಟ್ಟ ನಡಪುಂಡು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.